ಕೊರಗ ಸಮುದಾಯದ ಕುಟುಂಬಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದ್ರೂ ಸ್ಪಂದಿಸದ ವ್ಯವಸ್ಥೆಯ ವಿರುದ್ಧ ಜೂನ್ 27ರಂದು ಕೆಪು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಹೇಳಿದರು. ಅಜ್ಜಿನಡ್ಕ ಕೃಷ್ಣಪ್ಪ ಅವರು ಅಂಗವಿಕಲರಾಗಿದ್ದು ಹಲವು ಸಮಯದಿಂದ ತನ್ನ ಮನೆ ಸೇರಿ ಅಕ್ಕಪಕ್ಕದ ಮನೆಗಳಿಗೆ ಸೂಕ್ತ ರಸ್ತೆ ನಿರ್ಮಾಣ ಮಾಡಿಕೊಡುವ ಬಗ್ಗೆ ವಿವಿಧ ಕಡೆಗಳಿಗೆ ಮನವಿಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಸರ್ಕಾರ ಇವರ ಮನವಿ ಮುಟ್ಟಿದ ರೀತಿ ಕಾಣುತ್ತಿಲ್ಲ. ರಸ್ತೆ ನಿರ್ಮಾಣವಾಗುವ ತನಕ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿಭಟನೆಯ ಬಗ್ಗೆ ಈಗಾಗಲೇ ಪುತ್ತೂರು ಶಾಸಕರು, ಬಂಟ್ವಾಳ ತಹಶೀಲ್ದಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಮತ್ತು ವಿಟ್ಲ ಪೊಲೀಸ್ ಠಾಣೆಗೆ ದೂರು ಪತ್ರವನ್ನು ನೀಡಲಾಗಿದೆ. ಕೃಷ್ಣಪ್ಪ ಅವರ ಪ್ರತಿಭಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು. ಇವತ್ತು ಕೃಷ್ಣಪ್ಪ ಸನ್ನಪ್ಪು ಕರಿಯನಲಿಕೆ ಒಬ್ಬ ಅಂಗವಿಕಲ ಕೇಪು ಗ್ರಾಮದ ನಿವಾಸಿ. ಇವರು ತನ್ನ ಮನೆಗೆ ಒಂದು ರಸ್ತೆ ನಿರ್ಮಿಸಿಕೊಡುವಂತೆ ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಶಾಸಕರುಗಳಿಗೆಲ್ಲ ಮನವಿಯನ್ನು ಸಲ್ಲಿಸಿ ಹಲವಾರು ವರ್ಷಗಳಿಂದ ಬೇಡ್ತಾ ಇದ್ದಾರೆ. ಈ ಬಗ್ಗೆ ಕಂದಾಯ ಇಲಾಖೆ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಶಾಸಕರಾಗಲಿ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದಿರುವುದರಿಂದ ಅವರು ದಿನಾಂಕ 27/6/2022ರಂದು ಕೇಪು ಗ್ರಾಮ ಪಂಚಾಯತ್ ವಠಾರದಲ್ಲಿ ನ್ಯಾಯ ಸಿಗುವ ತನಕ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವರು ತಯಾರಾಗಿದ್ದಾರೆ. ಆ ಬಗ್ಗೆ ನಮಗೂ ಕೂಡ ಒಂದು ಬೆಂಬಲ ಕೊಡಬೇಕಂತ ಹೇಳಿ ನಮ್ಮ ಒಂದು ಸಂಘಕ್ಕೆ ಮನವಿ ಮಾಡಿದ್ದಾರೆ. ಮತ್ತು ನಾವು ಕೂಡ ಸಂಘದ ವತಿಯಿಂದ ಹಲವಾರು ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ಒಂದು ಅಂಗವಿಕಲನ ಮನೆಗೆ ರಸ್ತೆ ನಿರ್ಮಾಣ ಮಾಡಿಕೊಡಿ, ಮತ್ತು ಅಲ್ಲಿ ಕೊರಗರ 3 ಕುಟುಂಬಗಳಿವೆ, ಅವರಿಗೆ ರಸ್ತೆ ನಿರ್ಮಾಣದ ಅಗತ್ಯವಿದೆ ಅಂತೇಳಿ ನಾವು ತುಂಬ ಸಲ ಮನವಿ ಕೊಟ್ಟಿದ್ದೇವೆ. ಆದರೂ ಕೂಡ ಯಾವುದೇ ಇಲಾಖೆಯಿಂದ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಇವತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SC STಗಳ ಕುಂದುಕೊರತೆಗಳ ಸಭೆ ಆಗ್ತಾ ಇದೆ. ಅದು ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ಹಾಗೆ ತಹಸೀಲ್ದಾರರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ SC STಗಳ ಏನು ಬೇಡಿಕೆ ಇದ್ದರೂ ಕೂಡ ನಮಗೆ ಕೊಡಿ ಅನ್ನುವ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿನ ನಮ್ಮ ಏನು ಈ ಅಂಗವಿಕಲ ಒಬ್ಬ SC ಅಂಗವಿಕಲ ಮತ್ತು 3 ಕೊರಗ ಕುಟುಂಬದ ಮನೆಗಳು ಇವತ್ತು ಕೂಡ ಬೇಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಇಲ್ಲಿನ ಕಂದಾಯ ಇಲಾಖೆ ಅವರು ಪಾಪ ಇವತ್ತೇನೋ ಧರಣಿ ಇಟ್ಟುಕೊಂಡಿದ್ದಾರೆ ಸೋಮವಾರ. ಇವರಿಗೆ ಈ ನಮ್ಮ ಬಂಟ್ವಾಳ ತಾಲೂಕು ಕಂದಾಯ ಇಲಾಖೆಯಿಂದಾಗಲಿ, ಪಂಚಾಯತಿಂದಾಗಲಿ ಅಥವಾ ಇಲ್ಲಿನ ಆ ಭಾಗದ ಶಾಸಕರಿಂದಾಗಲಿ ಅವರಿಗೆ ನ್ಯಾಯ ಸಿಗುವ ನಿರೀಕ್ಷೆ ತುಂಬ ಕಡಿಮೆ ಇದೆ. ಯಾಕಂತ ಹೇಳಿದರೆ ಇದ್ದ ರಸ್ತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕಂದಾಯ ಇಲಾಖೆಗೆ, ಪಂಚಾಯತಿಗೆ. ಆದ್ದರಿಂದ ಈ ವ್ಯಕ್ತಿಗೆ ಹೊಸ ರಸ್ತೆ ನಿರ್ಮಾಣ ಮಾಡಿಕೊಡಲು ಇವರಿಂದ ಸಾಧ್ಯನಾ ಎನ್ನುವ ಪ್ರಶ್ನೆಯನ್ನು ಕೂಡ ನಾನು ಇಲ್ಲಿನ ಕಂದಾಯ ಇಲಾಖೆಗೆ ಮತ್ತು ಪಂಚಾಯತಿಗೆ ಮಾಡ್ತಾ ಇದ್ದೇನೆ. ಆದ್ದರಿಂದ ನಾನು ಇವತ್ತು ಮಾಧ್ಯಮದವರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ವಿಟ್ಲ, ಸಂಚಾಲಕಿ ವಿಮಲಾ ಸೀಗೆಬಲ್ಲೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.